ಸರ್ಟಿಫೈಡ್ ಟಿಶ್ಯೂ ಬ್ಯಾಂಕಿಂಗ್ ಸ್ಪೆಷಲಿಸ್ಟ್ ಹಾಗೂ ಸರ್ಜಿಕಲ್ ಟಿಶ್ಯೂ ಆರ್ಗನ್ ರಿಕವರಿ ಸ್ಪೆಷಲಿಸ್ಟ್ ಅಂಡ್ ಪ್ಲೆಸೆಂಟಲ್ ಪ್ರಾಸೆಸ್ ತಜ್ಞರಾದ ದೀಪನ್ ಆರ್ ಶಾ ರವರು ಡೊನೇಟ್ ಲೈಫ್ ಅಮೆರಿಕಾದ ಪರವಾಗಿ ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ನ ಮುಖ್ಯಸ್ಥ ಹಾಗೂ ಪಂಡಿತ್ ಹೆಲ್ತ್ ರೆಸಾರ್ಟ್ ಅಂಡ್ ಸ್ಪಾದ ಮುಖ್ಯ ಪ್ರವರ್ತಕರಾದ ಎಲ್ ಗೋಯಲ್ ರವರಿಗೆ ಲ್ಯಾಪಲ್ ಪಿನ್ ಹಾಗೂ ಹ್ಯಾಂಡ್ ಬ್ಯಾಂಡ್ಗಳನ್ನು ಹಾಕಿ ಗೌರವಿಸಿದರು. ಡೊನೇಟ್ ಲೈಫ್ ಅಮೆರಿಕ ಸಂಸ್ಥೆಯು 1992ರಲ್ಲಿ ಪ್ರಾರಂಭಗೊಂಡಿದ್ದು, ಅಮೆರಿಕ ಸಂಯುಕ್ತ ಸಂಸ್ಥಾನದಾದ್ಯಂತ 47 ರಾಜ್ಯ ಆಧಾರಿತ ಸಂಸ್ಥೆಗಳಿವೆ. ಡೊನೇಟ್ ಲೈಫ್ ಸ್ಟೇಟ್ ತಂಡವು ಅಂಗಾಂಗ ದಾನದ ಕುರಿತು ಸಾರ್ವಜನಿಕರಿಗೆ ಶಿಕ್ಷಣವನ್ನು ನೀಡುತ್ತಿದೆ. ಈ ಸಂದರ್ಭದಲ್ಲಿ ಭಾರತದಲ್ಲಿ ಅಂಗಾಂಗ ದಾನದ ಅರಿವು ಮೂಡಿಸಲು ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ಗೆ ಪೂರ್ಣ ಸಹಕಾರ ನೀಡಲಿದ್ದೇವೆ ಎಂದು ದೀಪನ್ ಆರ್ ಶಾ ರವರು ಭರವಸೆ ನೀಡಿದರು. ಗೋಯಲ್ ರವರು ಈ ಸಂದರ್ಭ ಶಾರಿಗೆ ವಂದಿಸಿದ್ರು. ಜೆಎಸ್ಒಯುನ ಮಾಜಿ ಅಧ್ಯಕ್ಷ ಕುಮಾರ್ ಶಾ ರವರು ಈ ಸಂದರ್ಭ ಉಪಸ್ಥಿತರಿದ್ದರು.